ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ಮುಖ್ಯ ಅತಿಥಿ ಜಯ ಕೆ ಶೆಟ್ಟಿ. ನಾನು ಜಯ ಕೆ ಶೆಟ್ಟಿ ಅವರನ್ನು ಈ ಒಂದು ಮಾತುಕತೆಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಸರ್, ನಮಸ್ಕಾರ ಸರ್. ಎಸ್ ವೀಕ್ಷಕರೇ, ಇವತ್ತಿನ ಮಾತುಕತೆ ತುಂಬ ವಿಶೇಷವಾದಂಥ ಮಾತುಕತೆ ಮತ್ತು ಸ್ವಲ್ಪ ಅಪರೂಪದ ವಿಚಾರ. ಸಾಮ್ರಾಟ್ ಅಶೋಕ ಜನ್ಮ ದಿನಾಚರಣೆಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮ ನಡೀತಾ ಉಂಟು. ಆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಜೊತೆಗೆ ಜಯ ಕೆ ಶೆಟ್ಟಿ ಅವರು ಮಾತಾಡಲಿಕ್ಕಿದ್ದಾರೆ. ಅವರ ಮಯೂರಿ ಫೌಂಡೇಶನ್ ಮೂಲಕ ಏಪ್ರಿಲ್ 14ರಂದು ಸಂಜೆ 4 ಗಂಟೆಗೆ ಮುಲ್ಕಿಯ ಬಪ್ಪನಾಡು ದೇವಸ್ಥಾನದ ಎದುರಿನ ಮೈದಾನದಲ್ಲಿ ಕಾರ್ಯಕ್ರಮ ನಡೀಲಿಕ್ಕಿದೆ. ಸಾಮ್ರಾಟ್ ಅಶೋಕ ಜನ್ಮದಿನೋತ್ಸವ. ಈ ಕಾರ್ಯಕ್ರಮದ ವಿಶೇಷತೆಗಳು ಮತ್ತು ಯಾಕೆ ಈ ಕಾರ್ಯಕ್ರಮವನ್ನು ಜಯ ಶೆಟ್ಟಿಯವರು ಆ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ, ಆಯೋಜನೆ ಮಾಡಲಿಕ್ಕೆ ಯಾವ ಒಂದು ಕಾರಣದಿಂದಾಗಿ ಅವರು ಉದ್ದೇಶ ಮಾಡಿಕೊಂಡರು ಮತ್ತು ಇಡೀ ಒಂದು ಕಾರ್ಯಕ್ರಮದ ಪರಿಕಲ್ಪನೆ ಏನು ಮತ್ತು ಕಾರ್ಯಕ್ರಮ ಯಾವ ರೀತಿ ಇರುತ್ತೆ ಮತ್ತು ಏಪ್ರಿಲ್ 14ರಂದು ಇನ್ನು ಸ್ವಲ್ಪವೇ ದಿವಸ ಇರುವಂಥದ್ದು ಯಾವ ರೀತಿಯ ಸಿದ್ಧತೆಗಳು ನಡೀತಾ ಉಂಟು, ಎಲ್ಲ ವಿಚಾರವನ್ನು ಜಯ ಶೆಟ್ಟಿಯವರು ಅವರ ಅಭಿಮಾನಿ ಬಳಗದಿಂದ ಪ್ರೀತಿಯಿಂದ ಜಯಣ್ಣ ಅಂತ ಗುರುತಿಸಿಕೊಳ್ಳುವವರು. ಮುಂಬೈಯಲ್ಲಿ ಅನೇಕ ವರ್ಷಗಳಿಂದ ಉದ್ಯಮಿಯಾಗಿ ಸಮಾಜಮುಖಿ ಸೇವೆಯನ್ನು ನಡೆಸ್ಕೊಂಡು ಬರ್ತಾ ಇರೋರು, ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇರೋರು ಜಯ ಕೆ ಶೆಟ್ಟಿಯವರು ಮಯೂರಿ ಫೌಂಡೇಶನ್ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಎಸ್ ಸರ್, ನಾನು ಮೊದಲಾಗಿ ನಿಮ್ಮ ಹತ್ರ ಕೇಳುವಂಥದ್ದು, ನಾವು ಇದೇ ಮೊದಲ ಬಾರಿಗೆ ಸಾಮ್ರಾಟ್ ಅಶೋಕ ಜನ್ಮೋತ್ಸವ ಅಂತ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜಿಸ್ತಾ ಇದ್ದೀರಿ. ನಾವು ಬೇರೆ ಎಲ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮವನ್ನು ನೋಡಿಲ್ಲ, ಕೇಳಿಲ್ಲ, ಯಾರು ಈ ಮೊದಲು ಮಾಡಿಲ್ಲ. ಎಸ್, ಯಾಕೆ ಇಂಥ ಒಂದು ಕಲ್ಪನೆ ಬಂತು, ಏನು ಯಾವ ಕಾರಣಕ್ಕಾಗಿ ನೀವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀರಿ? ಸಾಮ್ರಾಟ್ ಅಶೋಕ ಅವನನ್ನು ರಾಷ್ಟ್ರ ಗೌರವಿಸಬೇಕು. ಅದು ನಾವು ಕಾಣಲಿಲ್ಲ. ನಮ್ಮ ಯುವ ಜನರಿಗೆ, ನಮ್ಮ ಮಕ್ಕಳಿಗೆ ಅವನ ಬಗ್ಗೆ ಶಾಲೆಯಲ್ಲಿ ಆಗಲಿ ವಿಚಾರ ಸಿಕ್ಕುವುದಿಲ್ಲ. ಆದ್ದರಿಂದ ಅಂಥ ಒಬ್ಬ ಮಹಾನ್ ಸಾಮ್ರಾಟನನ್ನು, ಅಖಂಡ ಭಾರತವನ್ನಾಳಿದ ಚಕ್ರವರ್ತಿ, ಅದು ಕೂಡ ಉತ್ತಮವಾದ ಕೆಲಸ ಮಾಡಿ ಹೋಗಿದ್ದಾನೆ. ನಮ್ಮ ರಾಷ್ಟ್ರದ ಯಾವುದು ಹರಿಕಾರ, ವಿಕಾಸದ ಹರಿಕಾರ ಅಲ್ಲಿಂದ ಪ್ರಾರಂಭ ಆಯಿತು. ಮಾರ್ಗ ಮಾಡೋದು, ಮರ ನೆಡುವುದು, ಇದು ನಮ್ಮ ಮಕ್ಕಳಿಗೆ ಗೊತ್ತಾಗಲಿಲ್ಲ. ಈಗ ತುಂಬ ಮಾರ್ಗಗಳು ನಡೆಯುತ್ತದೆ, ಆದರೆ ಅದರ ಮೂಲ ಅವನಿಂದ ಬಂತು. ಮತ್ತೆ ಆಸ್ಪತ್ರೆಗಳು, ಪ್ರಾಣಿಗಳಿಗೆ ಆಸ್ಪತ್ರೆ, ಅವನ ದಯಾಶೀಲತೆ, ಪ್ರಜೆಗಳನ್ನು ಸಮಾನ ದೃಷ್ಟಿಯಿಂದ ನೋಡುವಂಥ ಉತ್ತಮ ಗುಣಗಳನ್ನು ನಮ್ಮ ಜನತೆಗೆ ಪರಿಚಯಿಸಬೇಕು ಎನ್ನುವ ಇದು ಪ್ರೇರಣೆ, ಭಗವತ್ ಪ್ರೇರಣೆ ಒಳಗಿಂದ ಬರ್ತದೆ. ನಾವು ಏನು ಮಾಡುವುದಿಲ್ಲ, ಹೇಳಿದ್ದನ್ನು ಮಾತ್ರ ಮಾಡಿ ತೋರಿಸುವುದು ನಮ್ಮ ಗುಣ ಸ್ವಭಾವ. ಅದು ಪ್ರಾರಂಭ ಮಾಡಿದ್ದೇವೆ. ಮುಂಬೈಯಲ್ಲಿದ್ದು ಕೂಡ ಇಲ್ಲಿ ಯಾಕೆ ಮಾಡುತ್ತೀರಿ ಎನ್ನುವುದು ಕೇಳಿದ್ರೆ, ಮುಂಬೈಯಲ್ಲಿ ಹಲವಾರು ಸಂಘಟನೆಗಳನ್ನು ಕಟ್ಟಿಕೊಂಡು ನೂರಾರು ಕಾರ್ಯಕ್ರಮವನ್ನು ಮಾಡಿ ನಾನು ಸೋತು ಇದ್ದೇನೆ. ಇಲ್ಲಿ ಇದು ನನ್ನ ಮಗಳ ಹೆಸರಲ್ಲಿ ಮಾಡಿದಂಥ ಸಂಘಟನೆ ಒಳ್ಳೆ ಕೆಲಸ ಮಾಡ್ತಾ ಇದೆ. ಅದೇ ಇದು ನಮ್ಮ ಕರ್ನಾಟಕದ, ಮುಂಬೈಯಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸಿದವರು ನಾವು. ಹೀಗಿರುವಾಗ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿರುವ ನಮ್ಮ ತುಳುನಾಡು, ನಮ್ಮ ತಾಯಿಯ ನಾಡು, ಅಲ್ಲಿ ಮಾಡಿ ಅಲ್ಲಿಯ ವಿಕಾಸಕ್ಕೆ ನಾನು ಪ್ರಯತ್ನಿಸಿದ್ದೇನೆ. ಇಲ್ಲಿಂದ ನಮ್ಮ ತುಳುನಾಡಿನಿಂದ ವಿಶ್ವದ ಉದ್ದಗಲಕ್ಕೆ ಈ ಒಂದು ವಾರ್ತೆ ಹೋಗಬೇಕು. ಸಾಮ್ರಾಟ ಅಶೋಕನ ಈ ಜನ್ಮೋತ್ಸವದ ಹೋಗಬೇಕು. ಅನಂತರ ಎಲ್ಲ ಸಂಘಟನೆಗಳು ನಮ್ಮ ಹಾಗೆ ಪ್ರತಿ ವರ್ಷ ಇದನ್ನು ಮಾಡಿದ್ರೆ ಅಲ್ಲಲ್ಲಿ ಮಕ್ಕಳಿಗೆ ಗೊತ್ತಾಗ್ತದೆ. ಸರ್ಕಾರ ಮಾಡಲಿ ಬಿಡ್ಲಿ, ಸರ್ಕಾರಕ್ಕೆ ತನ್ನದೇ ಆದ ಸಮಸ್ಯೆಗಳುಂಟು, ಆದ್ರೆ ಪ್ರಜೆಗಳಾದ ನಮ್ಮ ಕರ್ತವ್ಯ ಗೊತ್ತಾ, ಅವರ ಕಣ್ಣು ತೆರೆದ್ರೆ ಒಳ್ಳೇದೇ. ಸರ್ಕಾರ ತೆರೆದು ಅವರಿಗೂ ಆಚರಿಸಿದೆ ಒಳ್ಳೇದಲ್ಲ ಸರ್, ಎಲ್ಲರಿಗೂ ಒಳ್ಳೇದಲ್ಲ. ಬಹುಶಃ ಆ ಮೂಲಕ ಒಂದು ನೀವು ಪ್ರೇರಣೆಯನ್ನು ಕೊಡ್ತಾ ಇದ್ದೀರಿ. ಈ ಒಂದು ಮೊದಲ ಬಾರಿ ನಡೆಸಿ ಅದು ಮತ್ತೆ ಊರವರೆಲ್ಲರಿಗೂ ಒಂದು ಪ್ರೇರಣೆ ಆಗಲಿ ಅಂತ ನಾವು ಅದಕ್ಕೆ ಕಾರಣಕರ್ತರಾಗಿದ್ದೇವೆ ಎನ್ನುವಂತ ಸ್ವಲ್ಪ ಹೆಮ್ಮೆ ಇರಬಾರದು. ಅದು ಸ್ವಾಭಾವಿಕವಾದದ್ದು. ನಾವು ನಮ್ಮಿಂದ ಪ್ರಾರಂಭ ಆಯಿತು, ಗೊತ್ತಾಯ್ತಲ್ಲ. ಅದೇ ಒಂದು ಬಿಟ್ಟು ನನಗೆ ಯಾವ ಹೇತು ಇಲ್ಲ, ಒಂದಿರಿತು ಹೇತು, ಬೇರೆ ಉದ್ದೇಶನೇ ಇಲ್ಲ. ಅದು ಎಲ್ಲಿಂದ ಆಯ್ತಲ್ಲ. ಒಬ್ಬ ವ್ಯಕ್ತಿ ಅದನ್ನು ಮಾಡಿದ್ದಾನೆ, ತೋರಿಸಿದ್ದಾನೆ. ಎಲ್ಲರಲ್ಲಿ ನಿಮಗೆ ಸತ್ಯ ಹೇಳ್ತೇನೆ, ನಿಮ್ಮ ಯಾರಿಗೆ ವೀಕ್ಷಕರಿಗೆ ಸಮಸ್ತ ನಮ್ಮ ತುಳುನಾಡಿನ ಕರಾವಳಿಯ ಸತ್ಯ ಹೇಳ್ತೇನೆ. ನಾನು ಈ ವಿಚಾರ ನನ್ನ ಮನಸ್ಸಿಗೆ ಬಂದ ಕೂಡಲೇ
ನಾನು ಬಹಳಷ್ಟು ಜನರಿಗೆ ವಿಚಾರಿಸಿದೆ, ಬಹಳಷ್ಟು, ಒಬ್ಬ ಕೂಡ ನೆಗೆಟಿವ್ ಮಾತಾಡಲಿಲ್ಲ. ಓಕೆ ಒಳ್ಳೆಯದು ಒಳ್ಳೆಯದು ಒಳ್ಳೆಯದು, ಅಧಿಕಾರಿಗಳಿಂದ ಹಿಡಿದು ಎಲ್ಲರಿಂದ ಒಳ್ಳೆಯದು ಮಾಡಿ ನಾವು ನಿಮ್ಮೊಂದಿಗಿದ್ದೇವೆ, ಹೀಗೆ ಪ್ರೋತ್ಸಾಹದ ಒಂದು ಮಾತುಗಳು ಬಂತು. ಆಗ ನಮ್ಮ ಗೆರೆ ರೆಕ್ಕೆ ಮೂಡಿದು ನಮಗೆ. ಅದು ಆದ್ರಿಂದ ಏನಾಯ್ತು, ಅದು ಸಿಂಪಲ್ ಮಾಡುವುದಲ್ಲ, ಅದು ಬಹಳ ರೆಕಾರ್ಡ್ ಆಗಿ ಆಗಬೇಕು, ಅದಕ್ಕೆ ಪ್ರಯತ್ನ ಪಟ್ಟೆ. ಇದು ಶೆಟ್ರೆ ಜಯ ಶೆಟ್ರೆ, ಇದು ಇಂಥ ಕಾರ್ಯಕ್ರಮವನ್ನು ಮೊದಲು ಯಾರು ಮಾಡಿರಲಿಲ್ಲ, ಮಾಡಿಯೇ ಇರಲಿಲ್ಲ. ಈಗ ಅಶೋಕ ಸಾಮ್ರಾಟನ ಜನ್ಮೋತ್ಸವ ಮಾಡಬೇಕು ಅಂತ ಒಂದು ಕನಸು ಉಂಟಲ್ಲ, ಅದು ಯಾವಾಗ ನಿಮ್ಮಲ್ಲಿ ಮೂಡಿತು ಅಂತ? ಅದು ಈಗ ತಾನೇ ಮೂಡಿತು, ಕೆಲವು 3-4 ತಿಂಗಳ ಹಿಂದೆ. ಓಕೆ ಓಕೆ, ಅದು ಒಳಗಿಂದ ಬಂತು. ನಾನು ಹೇಳ್ತೇನೆ, ನನ್ನ ಪ್ರೇರಣೆಯಿಂದ ಒಳಗಿಂದಲೇ ಬರ್ತೀನಿ ನಾನು. ಆ ಪ್ರೇರಣೆಯಿಂದಲೇ ನಾನು ಯಾವ ಕೆಲಸದಲ್ಲಿ ಯಶಸ್ವಿಯನ್ನು ಸಾಧಿಸ್ತೇನೆ. ಒಳಗಿರುವ ಭಗವಂತ ದಾರಿ ತೋರಿಸಿದ್ದಾನೆ, ಒಳ್ಳೆ ಕೆಲಸ ಮಾಡ್ತೇನೆ, ಅದಕ್ಕೆ ತೋರಿಸ್ತಾರೆ. ಈಗ ನಮಗೆ ಸಿರುವಂತಹ ಪ್ರೋತ್ಸಾಹ ಅದು ಬಹಳ, ಅದು ನಿಮಗೆ ಹೇಳಿ, ಅಲ್ಲಿ ಒಂದು ನಮ್ಮ ಬ್ಯಾನರ್ ಬಂತು, ಅದು ನೋಡಿ, ದೈವ ಲೀಲೆ ನೋಡಿ, ಹೆಚ್ಚು ಖರ್ಚಿಲ್ಲದೆ ತನ್ನಾದಂಗೆ ಬಿದ್ದು ಹೋಯ್ತು ಅದು. ಕದ್ರಿಯಲ್ಲಿ ನಾವು ನೋಡಿದೆ, ಕದ್ರಿ ಜಂಕ್ಷನ್, ಎಲ್ಲ ನೋಡಿದೆ, ನಾನು ಕೂಡ ಈಗ ಸ್ವತಃ ನೋಡಿ ಬಂದೆ. ಎಲ್ಲ ಕ್ಲೀನ್ ಆಗಿ ಕಾಣ್ತದೆ ನೋಡಿ. ಇದು ದೈವ ಪ್ರೇರಣೆ. ದೇವರು ನಮಗೆ ಸಹಾಯ ಮಾಡ್ತಾರೆ, ಅವು ತೋರಿಸ್ತಾರೆ, ಜನರನ್ನ ತೋರಿಸ್ತಾರೆ. ಒಬ್ರು ಹೇಳಿದರು, ಆ ಇಡೀ ದಿವಸದ ಖರ್ಚನ್ನು ನಾವು ಕೊಡ್ತೇವೆ, ಊಟದ ಖರ್ಚು ನಮ್ಮ ಲೆಕ್ಕದಲ್ಲಿ ಹಾಕಿ ಅಂತ. ನೋಡಿ, ಇದು ದೇವರಿಂದ ಮಾಡಿಸುವುದು, ದೇವರು ಮಾಡಿಸುವುದು ನಾವಲ್ಲ. ಇದು ಜಯಣ್ಣವರೇ, ಏಪ್ರಿಲ್ 14ರಂದು ಸಂಜೆ 4 ಗಂಟೆಗೆ ಮುಲ್ಕಿ ಬಪ್ಪನಾಡು ದೇವಸ್ಥಾನದ ಎದುರಿನ ಮೈದಾನದಲ್ಲಿ ನಡೆಯುತ್ತದೆ. ನಾವೀಗ ಆಹ್ವಾನ ಪತ್ರದ ಕೈಯಲ್ಲಿ ನೋಡಿದೆವು. ಪ್ರಧಾನ ಭಾಷಣಕಾರರಾಗಿ ರಾಜ್ಯಸಭಾ ಸದಸ್ಯರಾಗಿರುವಂತಹ ಮಾಜಿ ಕೇಂದ್ರ ಸಚಿವರಾಗಿರುವಂತಹ ವಿರಾಟ್ ಹಿಂದೂಸ್ತಾನ್ ಸಂಗಮದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಭಾಷಣ ಮಾಡಲಿಕ್ಕೆ ಬರಲಿಕ್ಕಿದ್ದಾರೆ. ಈಗಾಗಲೇ ನೀವು ಅವರಿಗೆ ಅವರ ಹತ್ರ ನೀವು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಏನು ಹೇಳಿದ್ರು ಅಂದ್ರೆ, ಅವರ ಮೊದಲು ನಾವು ಅವರ PA ಹತ್ರ ಮಾತಾಡಿದೆವು. PAಗೂ ನಮಗೂ ಬಹಳ 40 ವರ್ಷದ ಸಂಬಂಧ, ಮುಂಬೈಯಲ್ಲಿ ಬಹಳ ಮಿತ್ರರು ನಾವು. ನನ್ನ ಬಗ್ಗೆ ತುಂಬಾ ಗೊತ್ತು, ನನ್ನ ಬಗ್ಗೆ ಮಿತ್ರರಾದರೂ ನನ್ನ ಬಗ್ಗೆ ತುಂಬಾ ಅಭಿಮಾನ ಇರುವವರು. ಆದ್ರೆ ಗೊತ್ತೇ, ಸಣ್ಣದಿಂದ ನೋಡಿಕೊಂಡು ಬರುವವರು ನಮ್ಮ ಕೆಲಸವನ್ನ. ನನಗೆ ಈಗ ವಿಚಾರ ಮಾಡಿದೆ, ಹೀಗೆ ಒಂದು ಕಾರ್ಯಕ್ರಮ ಮಾಡುವಂತ ವಿಚಾರ ಇದೆ, ಸುಬ್ರಹ್ಮಣ್ಯ ಸ್ವಾಮಿಗಳು ಬರ್ಬೋದಾ? ನಾನು ಪ್ರಯತ್ನಿಸ್ತೇನೆ ಅವರನ್ನು ಕರ್ಕೊಂಡು ಬರ್ಲಿಕ್ಕೆ ಅಂತ. ಒಂದು 15 ದಿವಸ ಟೈಮ್ ಕೊಡಿ ಅಂತ ಹೇಳಿದ್ರು. ಅವರು ಕನ್ಫರ್ಮ್ ಮಾಡುವ ತನಕ ನಮ್ಗೆ ಬರ್ತಾರೆ ಅಂತ ಗೊತ್ತಿಲ್ಲ, ಆದ್ರೆ ಮಾಡ್ತಿದ್ದೆವು ನಾವು. ಮಾಡ್ಲಿಕ್ಕೆ ಬೇರೆನೆ ಆಗಿದೆ. ಅವರು ಬರಬೇಕು ಅನ್ನುವಂತ ಅವರ ಸಂಬಂಧದಿಂದ ಆಯಿತು. ಅವರು ಒಪ್ಪಿದ್ರು. ಅವರು ವಿಶೇಷವಾಗಿ ಬರ್ತಾರೆ, ಡೆಲ್ಲಿಯಿಂದ ಚಾರ್ಟರ್ಡ್ ಫ್ಲೈಟ್ ನಲ್ಲಿ ಬರ್ತಾರೆ, ಗೊತ್ತಾಯ್ತಲ್ಲ. ಹಾಗಾಯ್ತು. ಹಾಗಾಗಿ ಅವರು ಬರುವುದೊಂದು ಕನ್ಫರ್ಮ್ ಆಯ್ತು. ಅವರು ಬಂದಿದ್ದಾರೆ ಎಂದು ಕೇಳಿದಾಗ ಎಲ್ಲರೂ ಅದಕ್ಕೆ ಹೇಳ್ತಾರೆ, ಅವರು ಬರ್ತಾರ, ಹಾಗಾದ್ರೆ ನಿಮಗೆ ಜನರ ಸಭಿಕರ ತೊಂದರೆನೇ ಇಲ್ಲ ಅಂತ ಹೇಳಿದ್ರು. ಬಂದಂತದ್ದು ನನಗೆ, ಅವ್ರು ಬರ್ತಾರ, ಅದು ಅವರು ಬಹಳ ಅವರ ಸಪೋರ್ಟರ್ಸ್ ಇದ್ದಾರೆ, ಎಲ್ಲೆಲ್ಲಿಂದ ಅವರ ಭಾಷಣ ಕೇಳಲಿಕ್ಕೆ ಬರ್ತಾರೆ. ಅದು ಪುನಃ ಪ್ರೋತ್ಸಾಹ ಆಯಿತು. ಅನಂತರ ಇಷ್ಟ ಆದ ನಂತರ ಪಕ್ಕ ಆಯಿತು. ಆದ್ರೆ ಇದನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಆಯಿತು. ಏನೆಲ್ಲ ಸಿದ್ಧತೆ ಆಯಿತು ಆ ನಿಟ್ಟಿನಲ್ಲಿ? ನೋಡಿ, ಒಂದು ಕಾರ್ಯಕ್ರಮ ಅಂತ ಅವರು ಭಾಷಣ ಮಾಡ್ತಾರೆ, ಅತಿಥಿಗಳು ಬರ್ತಾರೆ, ಕರೆದ ಅತಿಥಿಗಳೆಲ್ಲರೂ ಬಂದಿದ್ದಾರೆ. ಅನಂತರ ನಾವೊಂದು ಇಬ್ಬರನ್ನ ಕರೆಸಬೇಕು ಅನ್ನುವ ಬಹಳ ಇಚ್ಛೆ ಇತ್ತು ನಮಗೆ. ಒಂದು ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿ ಅವರನ್ನ, ಆದ್ರೆ ಅಲ್ಲಿ ಜಾತ್ರೆ ಇರುವುದರಿಂದ ಅವರು ಹೇಗೆ ಬರುವುದು, ನನಗೆ ಆಗುದಿಲ್ಲ, ಪೂರ್ಣ ಅಲ್ಲಿ ಇರಬೇಕಾಗ್ತದೆ ಅಂತ ಹೇಳ್ಬೋದು. ಅದು ಒಂದು ನನಗೆ ಡಿಸ್ಕರೇಜ್ ಅಲ್ಲ, ಹೌದು, ಸತ್ಯ. ಬಹಳ ಚೆನ್ನಾಗಿ ಹೇಳಿದ್ರು, ಬಹಳ ಮನದಟ್ಟುವಂತೆ, ಈ ಮನಸ್ಸಿಗೆ ಸಂತೋಷ ಆಗುವಾಗ ಹೇಳಿದ್ರು. ಯಾಕಂದ್ರೆ ಇಂಥ ಕೆಲಸಕ್ಕೆ ಅವರು ಬರ್ತಾರೆ. ಅನಂತರ ಎರಡನೇದಾಗಿ ಸರ್, ನಮ್ಮ ಮೈಸೂರಿನ ಒಡೆಯರ್ ಅವರು ಬರುವ ವಿಷಯ ಮೊನ್ನೆ ತನಕ ಇತ್ತು. ಅವರು ಹೇಳಿದ್ರು, ನಾನು ಬರ್ತೇನೆ, ಅರಮನೆಯಲ್ಲಿ ಏನಾದರೂ ಆ ದಿವಸ ಇದ್ದರೆ ನನಗೆ ಬರ್ಲಿಕ್ಕೆ ಆಗುದಿಲ್ಲ. ಅದೇ ಮೊನ್ನೆ ರಾತ್ರಿ ನಮ್ಮವರಲ್ಲಿ ಒಬ್ಬರಲ್ಲಿ ಮಾತಾಡಿ ಹೇಳಿದ್ರು, ನೋಡಿ, ಆ ಒಂದು ದಿನವನ್ನು ಬಿಟ್ಟರೆ ನಾನು ನಾಳೆ ಅದರ ಮರು ದಿವಸ ಕರೀ, ನಾನು ಬರ್ತೇನೆ, ಎಂದೂ ನೀವು ಕರೀರಿ, ನಾನು ಬರ್ತೇನೆ, ನನಗೆ ಬಹಳ ಸಂತೋಷ ಆಗಿದೆ ಈ ಕಾರ್ಯಕ್ರಮ ನೋಡಿ ಅಂತ. ಇದು ಇಬ್ರು ನಮ್ಗೆ ಮಿಸ್ ಆಗಿ ಹೋದ್ರು ನಾವು ಮಾಡಿದ ವ್ಯವಸ್ಥೆಯಲ್ಲಿ. ಅನಂತರ ನೋಡಿ, ಇಂಥ ಒಂದು ಕಾರ್ಯಕ್ರಮ ಆಗುವ ಮನರಂಜನಾ ಕಾರ್ಯಕ್ರಮ ನಾವು ಮನರಂಜನೆ ಕೂಡ ಇದೆ. ಬಹುಶಃ ಈ ಪ್ರಧಾನ ಭಾಷಣಗಳೆಲ್ಲ ಆದ ನಂತರ ನಡೆಯುತ್ತಾ ಅಥವಾ ಅದಕ್ಕಿಂತ ಮೊದಲು ನಡೆಯುತ್ತಾ? ಒಂದು ಕಾರ್ಯಕ್ರಮ
ಪ್ರಾರಂಭ ಆಗುವ ಅವರ ಭಾಷಣ ಸುಮಾರು 5 ಗಂಟೆಗೆ ಪ್ರಾರಂಭ ಆಗ್ತದೆ, ಸಮಯಕ್ಕೆ ಶುರುವಾಗ್ತದೆ. ಯಾಕಂದ್ರೆ ಅವರು ಸಮಯಕ್ಕೆ ಪಕ್ಕ ಇದ್ದಾರೆ. ಅದರ ಮೊದಲು ಸೇರಿದ ಜನರನ್ನ ಆನಂದ ಪಡಿಸಬೇಕು. ಈ ಬಗ್ಗೆ ನೋಡಿ ನಾವು ಇವರನ್ನ ಮಾಡಿದ್ದೇವೆ. ವಿಠಲ ನಾಯಕ್ ಕಲ್ಲಡ್ಕ ಇವರಿಂದ ಗೀತಾ ಸಾಹಿತ್ಯ ಸಂಭ್ರಮ ಅಂತ ಒಂದು ಕಾರ್ಯಕ್ರಮ ಆ ತನಕ ಅವರು ಬರುವ ತನಕ, ಅಂದ್ರೆ ಜನರಿಗೆ ಇದಾಗಬಾರದು, ಬೋರ್ ಆಗಬಾರದು, ಆಕರ್ಷಣೆ. ಅದಾದ ನಂತರ ಈ ಕಾರ್ಯಕ್ರಮ ಮುಗಿದ ಕೂಡಲೇ ಈ ಸಮನ್ವಯ ಡ್ಯಾನ್ಸ್ ಕಂಪನಿ ಮತ್ತು ಮಹಾಮಾಯ ಆರ್ಟ್ಸ್ ಫೌಂಡೇಶನ್ ಬೆಂಗಳೂರು ಅರ್ಪಿಸುವ ವಸುದೈವ ಕುಟುಂಬಕಂ ಎನ್ನುವ ನೃತ್ಯ ರೂಪಕವನ್ನ ನಾವು ಆಯೋಜಿಸ್ತೇವೆ. ನನಗೂ ಅವರು ಸಂಬಂಧ ಇತ್ತು. ಯಾಕಂದ್ರೆ 12 ವರ್ಷದ ಮೊದಲು ಸೇವಾ ಭಾರತೀಯ ಸಂಘಟನೆಯಲ್ಲಿ ಇದನ್ನು ನಾನು ಮಾಡಿದ್ದೇನೆ. ಅದರಲ್ಲಿ ಆ ಕಾರ್ಯದಲ್ಲಿ ನಮ್ಮ ಧರ್ಮಾಧಿಕಾರಿಗಳಿಗೆ ಸೇವಾ ಭಾರತ ಪುರಸ್ಕಾರ ಕೊಡಲಾಯಿತು. ಮಹಾರಾಷ್ಟ್ರದ ಗವರ್ನರ್ ಬಂದು ಅದೇ ಅವರು ಮಾಡಿದ ಇದು ಪ್ರೋಗ್ರಾಮ್ ಬಹಳ ನಮಗೆಲ್ಲ ಹಿಡಿಸಿತ್ತು. ಮತ್ತೆ ಇಲ್ಲಿ ನಮ್ಮ ಬೇರೆ ವಿಶ್ವಸ್ತರು ಟ್ರಸ್ಟಿಗಳು ಬೇರೆ ಒಂದು ರೀತಿಯಲ್ಲಿ ಪ್ರಯತ್ನ ಮಾಡ್ತಿದ್ರು. ಕೊನೆಗೆ ಅವರು ಹೇಳಿದ್ರು ಆಗುದಿಲ್ಲ ಅಂತ, ನೀವು ಚಿಂತೆ ಮಾಡೋದು ಬೇಡ, ನಾನು ಮುಂಬೈಯಿಂದ ಬರುವಾಗ ಎಲ್ಲ ತಯಾರು ಮಾಡಿಕೊಂಡೇ ಬರ್ತೇನೆ ಅಂತ ಹೇಳಿ ಅಲ್ಲಿ ಮಾಡಿದ್ದಾರೆ. ಅವರು ನನಗೆ ಭರವಸೆ ಕೊಟ್ಟಿದ್ದಾರೆ, ಅತ್ಯುತ್ತಮವಾದ ಒಂದು ಕಾರ್ಯಕ್ರಮವನ್ನ ನಾವು ಕೊಡ್ತೇವೆ ಅಂತ ಹೇಳಿ. ಪರಿಚಯ ಉಂಟಲ್ಲ, ಅದು ಒಳ್ಳೆಯ ಕಾರ್ಯಕ್ರಮ ಕೊಡ್ತಾರೆ. ಅಶೋಕನ ಬಗ್ಗೆ ಕೂಡ ಅದರೊಳಗೆ ಒಂದು ರೂಪಕವನ್ನ ತೋರಿಸ್ತಾರೆ. ಮತ್ತೆ ನನಗೆ ಭರವಸೆ ಇದೆ, ನಮ್ಮ ಮುಖ್ಯ ಅತಿಥಿಗಳೇ ಅವರ ಬಗ್ಗೆ ಹೇಳಿದ ಮಾತು ಒಂದು ನಮಗೆ ಕಳಿಸಿದ್ದಾರೆ. ಆದರೆ ನಿಮಗೆ ನಾನು ಅದನ್ನು ಕಳಿಸ್ಲಿಕ್ಕೆ ನಿಮ್ಗೆ ಆಗಲಿಲ್ಲ. ಒಂದು ಸಣ್ಣ ಇದು ಒಂದು ತುಂಡು ಕಳಿಸಿದ್ದಾರೆ. ಅವರು ಹೇಳಿದ್ದು ನಾನು ಬಹಳ ಸುಂದರವಾದ ಒಂದು ಕಾರ್ಯಕ್ರಮವನ್ನು ನೋಡಿದೆ ಅಂತ. ಒಟ್ಟು ಈ ಕಾರ್ಯಕ್ರಮ ಆಗಿದ್ರೆ 4 ಗಂಟೆಗೆ ಆರಂಭವಾಗುವ ಸಂದರ್ಭದಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮಿ ಅವರ ಭಾಷಣಕ್ಕಿಂತ ಮೊದಲು ಸ್ವಲ್ಪ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಇದ್ದಾರಲ್ಲ ಅವರ ಕಲ್ಲಡ್ಕ ವಿಠಲ ನಾಯಕ ಅವರಿಂದ ಒಂದು ಕಾರ್ಯಕ್ರಮ ಇದೆ. ಅದಾದ ನಂತರ ಸುಬ್ರಹ್ಮಣ್ಯ ಅವರ ಸ್ವಾಮಿ ಅವರ ಭಾಷಣ ಇರುತ್ತೆ. ಸಭಾ ಕಾರ್ಯಕ್ರಮ ಅವರು ಬರುವ ಹೊತ್ತಿಗೆ ರೆಡಿ. ಸಭಾ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಆಗ್ತದೆ. ಉದ್ಘಾಟನೆ ಆಗ್ತದೆ. ಅನಂತರ ಅದು ಏನು ಫಾರ್ಮಾಲಿಟಿ ಉಂಟಲ್ಲ, ಸಣ್ಣ ಪ್ರಾಮಾಣಿ ಸ್ವಾಗತ ಮಾಡುವುದು ಅದೆಲ್ಲ ಇದೆ. ಆದರೆ ಅನಂತರ ಒಂದು ಉದ್ಘಾಟನಾ ಕಾರ್ಯಕ್ರಮ ಆದ ನಂತರ ಅವರನ್ನು ನಾವು ಗೌರವಿಸ್ತೇವೆ. ಅನಂತರ ಅವರು ಮಾತಾಡ್ತಾರೆ, ಅವರನ್ನು ಫ್ರೀ ಮಾಡ್ತೇವೆ. ಒಂದು ವೇಳೆ ಅಲ್ಲಿ ಅವರು ಕೂತ್ಕೊಂಡ್ರೆ ನಿಂತರೆ ಆಗ್ಬಹುದು, ಅವರಿಗೆ ಹಿಂದೆ ಹೋಗಬೇಕು, ಅವರು ಚಾರ್ಟರ್ಡ್ ಫ್ಲೈಟ್ನಲ್ಲಿ ಬರೋದು. ಒಂದು ವೇಳೆ ಅವರಿಗೆ ಅವರು ನಿಂತರೆ ಒಳ್ಳೆಯದೇ, ಇಲ್ಲದಿದ್ದರೆ ಅವರನ್ನು ನಾವು ಸಮಯಕ್ಕೆ ಬಿಟ್ಟು ಕೊಡ್ತೇವೆ. ಅವರ ಭಾಷಣ ಮಾಡಿ ಹೋಗ್ತಾರೆ. ಅನಂತರ ನಮ್ಮ ಮುಂದಿನ ಕಾರ್ಯಕ್ರಮಗಳು ಅದು ಮುಂದೆ ಅತಿಥಿಗಳು ಬಂದಿದ್ದಾರೆ, ಅವರನ್ನು ಗೌರವಿಸಬೇಕು, ಅವರಿಂದ ಏನಾದರೂ ಸ್ವಲ್ಪ ಮಾತಾಡ್ಲಿಕ್ಕೆ ಅವರಿಗೆ ಅವಕಾಶ ಕೊಡಬೇಕು. ಅದಾದ ನಂತರ ಕಾರ್ಯಕ್ರಮ ಇದು ಪ್ರಾರಂಭ ಆಗುತ್ತೆ. ಕುಟುಂಬ ನೃತ್ಯ ರೂಪಕ ಆರಂಭ ಆಗುತ್ತೆ. ಅಂದ್ರೆ ಸಾಮಾನ್ಯ ನನ್ನ ಅಂದಾಜು ಒಂದು 4 ಗಂಟೆಗೆ ಆರಂಭವಾದರೆ ಒಂದು ರಾತ್ರಿ 7-8 ಗಂಟೆಗೆ ಮುಗಿಬೇಕು. 8 ಗಂಟೆಗೆ ಮುಗಿಬೇಕು. ಅದು ನಮ್ದು ಪಕ್ಕ. ನಾನು ಇಡೀ ದಿನ ರಾತ್ರಿ ಯಾರನ್ನು ಅಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ಹಳ್ಳಿಯಿಂದ ದೂರದಿಂದ ಬಂದವರಿಗೆ. ತಮ್ಮ ಮಂಗಳೂರಿನಾಗೆ ಅಲ್ಲ, ಮಂಗಳೂರಿನಲ್ಲಿ ಕೂಡ 7 ಗಂಟೆ ಆದ್ರೆ ಮತ್ತೆ ಜನರು ಕಾಣುವುದಿಲ್ಲ. ಆದ್ರೂ ಹೈವೇ ಬದಿಯಿಂದ ಇರುವುದರಿಂದ ಜನರು ರಾತ್ರಿಯ ಭೋಜನ ಎಲ್ಲ ಮುಗಿಸಿಕೊಂಡು ಹೋಗ್ಬಹುದು. ಇದಾದ ನಂತರ ಅಲ್ಲಿ ಭೋಜನ ಇದೆ, ಭೋಜನದ ವ್ಯವಸ್ಥೆ ಮಾಡಿದೆ. ಊಟ ಮಾಡಿ ಸಂತೋಷದಿಂದ ಹೋಗುದು, ಸಂತೋಷದಿಂದ ನಮ್ಮನ್ನು ಅರಸಬೇಕು, ಕೆಲಸ. ನಾವು ಉದ್ದೇಶನೇ ಇಷ್ಟು. ಒಂದು ವ್ಯವಸ್ಥಿತವಾದ ಒಂದು ಒಳ್ಳೆಯ ಚೌಕಟ್ಟಿನಲ್ಲಿ ಒಂದು ಸಮಯ ಮಿತಿಯ ಒಳಗಡೆ ಕಾಲಮಿತಿಯ ಒಂದು ಕಾರ್ಯಕ್ರಮ. 100% ಸಮಯದಲ್ಲಿ ಕಾಂಪ್ರಮೈಸ್ ಇಲ್ಲ. ಯಾಕಂದ್ರೆ ಅವರನ್ನು ಬರ್ತಾರೆ ಹೋಗ್ತಾರೆ, ಅದು ಸಮಯದಲ್ಲಿ ಆಗಬೇಕು. ಫುಲ್ ಮಾಡ್ಲಿಕ್ಕಿಲ್ಲ, ಭಾಷಣಗಳ ಮೇಲೆ ಅದಿಲ್ಲ. ಜನರನ್ನು ನಾವು ಮಾಡುವುದಿಲ್ಲ, ನಾವು ಮಾಡಿ ತೋರಿಸಿದವರು. ನಾವು ತೋರಿಸಿದೆ. ಸಮಯ ಅಂದ್ರೆ ಸಮಯ. ಈಗ ಬರುವಂತ ಜನರಿಗೆ ಕೂಡ ಯಾಕಂತ ಹೇಳಿದ್ರೆ ಸಮಯದ ಒತ್ತಡ ಇರುತ್ತೆ, ದೂರ ಹೋಗುವವರಿಗೆ ಕಷ್ಟ ಆಗಬಾರದು. ಎಲ್ಲ ವ್ಯವಸ್ಥೆ ಕಾರಣಕ್ಕಾಗಿ ಒಂದು ಸಮಯ ಮಿತಿ ಒಳಗೆ ಮಾಡಿದ್ದೀರಿ. ಈಗ ಜಯಣ್ಣ ಅವರೇ, ಈಗಾಗಲೇ ನೀವು ಬೇರೆ ಬೇರೆ ಸಿದ್ಧತೆಗಳನ್ನು ಮಂಗಳೂರು, ಸುರತ್ಕಲ್, ಮುಲ್ಕಿ ಅಥವಾ ಒಟ್ಟು ಈ ಒಂದು ಕರಾವಳಿಯಲ್ಲಿ ಮಾಡ್ತಾ ಇದ್ದೀರಿ. ಜನರದ್ದು ಮತ್ತು ಒಟ್ಟು ನಿಮಗೆ ಯಾವ ರೀತಿಯ ಪ್ರತಿಕ್ರಿಯೆಗಳು ಸಿಗ್ತಾ ಉಂಟು? ನಾನು ಮೊದಲೇ ಹೇಳಿದೆ ನಿಮಗೆ, ಇನ್ನು ಅಡ್ವಾನ್ಸ್ ನಾನು ನಿಮಗೆ ಹೇಳಿಬಿಟ್ಟೆ. ಪ್ರೋತ್ಸಾಹ ಇಷ್ಟಂದ್ರೆ ಒಬ್ಬರು ಕೂಡ ಯಾಕೆ ಮಾಡ್ತೀರಿ ನನ್ನಂತ ಹೇಳಿಲ್ಲ. ಬಹಳ ಒಳ್ಳೆಯ ಕಾರ್ಯಕ್ರಮ, ಇಷ್ಟ ತನಕ ಮಾಡದ್ದನ್ನ ನಿಮ್ಮಿಂದ ಆಗುತ್ತಾ ಇದೆ. ಒಬ್ಬರು 1-2-3 ಕಾಮೆಂಟ್ಸ್ ಬಂತು. ಅದು ಕಾಮೆಂಟ್ಸ್ ನನಗೆ ಗರಿ ಮುಡಿಸ್ತಾ. ನೋಡಿ, ಕೆಲಸ ಆಗುವಾಗ ಉತ್ಸಾಹ ಬರ್ತದೆ, ನಿಮ್ಗೆ ಗೊತ್ತಲ್ಲ. ನಾವು ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಅದು ಆದರೆ ಉತ್ಸಾಹ, ಅದು ಆಗದಿದ್ರೆ
ಹೌದು, ಇದೆ ನಮ್ಮಲ್ಲಿ ಕೂಡ ಆಗ್ತಾ ಇದೆ ಅದು. ಇಲ್ಲಿ ಉತ್ಸಾಹ, ಅರೆ ಒಬ್ರು ನಿನ್ನೆ ಫೋನ್ ಮಾಡಿ ಹೇಳ್ತಾರೆ, ಜಯಣ್ಣ ಕೃಷಿಯ ವ್ಯವಸ್ಥೆ ಮಾಡಿ, ಹೆಚ್ಚು ಮಾಡಿ, ಜನ ಬರ್ತಾರೆ, ಎಲ್ಲಿ ಹೋದ್ರು ಜನ ಇಲ್ಲಿ ಬರುವ ಮಾತಾಡ್ತಾರೆ ಅಂತ ಹೇಳ್ತಾರೆ. ಅಪರೂಪದ ಕಾರ್ಯಕ್ರಮ ನೋಡಿ. ಅದು ನನ್ನ ತಾಯಿಯ ಊರಿನಲ್ಲಿ, ನಮ್ಮ ತುಳುನಾಡಿನಲ್ಲಿ, ನಮ್ಮ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ. ಇಷ್ಟು ತನಕ ಮುಂಬೈಯಲ್ಲೇ ಹೆಚ್ಚು ನೀವು ಸಮಾಜಮುಖಿ ಕಾರ್ಯಕ್ರಮಗಳನ್ನು, ಸೇವೆಗಳನ್ನು, ಕೆಲಸವನ್ನು, ದಾನವನ್ನು ಮಾಡಿಕೊಂಡು ಬಂದವರು. ಇದೀಗ ಊರಿನಲ್ಲಿ ಕೂಡ ಊರಿನ ಜನರನ್ನೊಂದು ಒಗ್ಗಟ್ಟು ಮತ್ತು ಅವರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ನೀಡಬೇಕನ್ನುವಂಥ ಆಶಯ ನಿಮ್ಮದು. ಒಗ್ಗಟ್ಟು, ಜನರನ್ನ ಒಟ್ಟು ಸೇರಿಸುವುದು, ಅವರನ್ನು ವಿಭಾಜಿಸುವುದಲ್ಲ. ಜಾತಿ, ಧರ್ಮ, ಪಂಥ, ಪ್ರಾಂತದ ಮೇಲೆ ಯಾರನ್ನು ವಿಭಜಿಸುವ ನಮ್ಮ ಕೆಲಸ ಅಲ್ಲ, ಪ್ರೀತಿಯಿಂದ ಬದುಕುವುದು. ಅಶೋಕ ಕೂಡ ಅದನ್ನೇ ಹೇಳಿದ್ದಲ್ವಾ? ಐ ಅಗ್ರಿ ವಿತ್ ಯು. ನಾನು ನಿಮಗೆ ಅದು ಸರಿಯಾದ ಮಾತು. ಅವ ಮಾಡಿದ್ದಾನೆ, ಅದನ್ನು ತೋರಿಸುವುದು ಬೇರೆಯವರಿಗೆ. ಅಹಿಂಸೆಯನ್ನು ಪ್ರತಿಪಾದನೆ ಮಾಡಿದ್ದಾನೆ. ಅವ ನೋಡಿ, ಅವನ ಇದರಲ್ಲಿ ಅವನಿಗೆ ಯುದ್ಧದಲ್ಲಿ ರಕ್ತಪಾತ ಆದಾಗ ಅವನ ಮನ ನೊಂದು ಹೋಯಿತು, ಬಹಳ ವೇದನೆ ಆಯಿತು ಅವನಿಗೆ. ನೀನು ರಕ್ತಘಾತ ಬೇಡ ಅಂತ ಹೇಳಿ ಅವು ಬುದ್ಧ ಧರ್ಮ ಅಲ್ಲ, ಬುದ್ಧ ಪಂಥದ ಅನ್ವಯ ಆದ, ಬುದ್ಧ ವಿಚಾರಕ್ಕೆ ಅನ್ವಯ ಆದ. ಧರ್ಮ ಬಿಟ್ಟಲಿಲ್ಲ, ಅದು ಸುಳ್ಳು ಹೇಳುವುದು. ಧರ್ಮ ಬಿಡಲಿಲ್ಲ, ಧರ್ಮ ಸನಾತನ ಧರ್ಮದಲ್ಲೇ ಇದ್ದುಕೊಂಡು ಅವ ಈ ಹೊರಟ ನಂತರ ನೋಡಿ ಅಲ್ಲಿ ಮಾಡಿದ ಅವನ ಕೆಲಸ ನೋಡಿ, ಮಕ್ಕಳನ್ನ ಗಳಿಸಿದ. ಅಲ್ಲಿ ಕಡೆಗೆ ಆ ಬುದ್ಧ ಮತವನ್ನು ಕೂಡ, ಅಂದ್ರೆ ಅಶಾಂತಿಯ ಮತ, ಅದನ್ನು ಪ್ರಚಾರ ಮಾಡಿದ. ಅದರಲ್ಲಿ ಕೂಡ ಎತ್ತರದ ಕೈ ಅವನದ್ದು ಉಂಟು. ದೇವನಾಮ ಪ್ರಿಯ ಅಂತ ಅಶೋಕನ ಕೆಲಸ ಕಾರ್ಯಗಳು ಎಲ್ಲ. ಈಗ ಜಯಣ್ಣ ಅವರೇ, ಈಗ ನೀವು ಮುಂಬೈಯಲ್ಲಿ ಸುದೀರ್ಘವಾಗಿ ನೀವು ಜನಸೇವೆ, ಉದ್ಯಮ ವ್ಯವಹಾರಗಳೆಲ್ಲ ಮಾಡಿಕೊಂಡವರು. ಆಚೆ ಕಡೆ ತುಳುವರು, ಈಚೆ ಕಡೆ ಕನ್ನಡಿಗರು, ಮತ್ತೆ ಮರಾಠಿಗರ ನಡುವೆ ಎಲ್ಲ ಹೌದು, ಹಿಂದಿ ಭಾಷಿಗರು, ಬಹುಭಾಷಾ ಕಮಿಟಿ. ನೋಡಿ, ನಿಮಗೆ ಒಂದು ಹೇಳ್ತೇನೆ, ಅದು ನೀವು ಕೇಳಿದ್ದಕ್ಕೆ ಹೇಳ್ತೇನೆ. ನಾನೊಬ್ಬ ಕವಿ ಕೂಡ, ಆದ್ರೆ ಕವಿಯಾಗಿ ನಾನು ಬದುಕಿದವಲ್ಲ, ಅದು ನನ್ನ ಹವ್ಯಾಸ. ಇದು ಆದ್ರೆ ನಾನು ಏನು ಈ ಸೇವಾ ಭಾರತೀಯ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಕಾವ್ಯ ಭಾರತಿ ನೋಡಿ. ಕಾವ್ಯ ಭಾರತಿಯಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಗೆ ಎಲ್ಲ ಸಾಹಿತ್ಯಕ್ಕೆ ಸಂಬಂಧಪಟ್ಟ, ಕವಿಗಳಿಗೆ ಸಂಬಂಧಪಟ್ಟ ಕಾರ್ಯಕ್ರಮ. ಅದರಲ್ಲಿ ಒಂದು ಬಹುಭಾಷಾ ಕವಿ ಸಮ್ಮೇಳನ, ಬಹುಭಾಷಾ, ಎಲ್ಲ ದೇಶದ ಹಲವಾರು ಭಾಷೆಗಳ ಕವಿಗಳನ್ನು ತರಿಸಿದ್ದೆ. ಅದು ಅಪೂರ್ವವಾಗಿ ಆಯಿತು. ಅನಂತರ ನೋಡಿ, ಮುಂಬೈ ಅಂತ ನಗರದಲ್ಲಿ ಕಾರ್ಯಕ್ರಮ ಮಾಡುವುದು ಸುಲಭ ಅಲ್ಲ. ಒಬ್ಬರು ಹೇಳ್ತಾರೆ, ನಮಗೆ ಒಂದು ಸಿಲ್ವರ್ ಜುಬಿಲಿ, ಗೋಲ್ಡನ್ ಜುಬಿಲಿ, ಡೈಮಂಡ್ ಜುಬಿಲಿ ಮಾಡಲಿಕ್ಕೆ ಒಂದು 3 ಗಂಟೆಯ ಕಾರ್ಯಕ್ರಮಕ್ಕೆ ವರ್ಷ ಇಡೀ ದುಡಿಬೇಕಾಗ್ತದೆ. ಜಯಶೆಟ್ರು 6 ಕಾರ್ಯಕ್ರಮ 12 ಗಂಟೆಯಿಂದೆಲ್ಲ ಆರಾಮವಾಗಿ ಮಾಡಿ ಅವರು ತೋರಿಸಿದ್ದಾರೆ. ಇದು ಅವರು ಹೇಳುವ ಮಾತು. ಹೌದು, ಅನೇಕ ಮಂದಿ ಹೇಳುವಂತ ಮಾತು. ಜಯಣ್ಣ ಅವರು ಒಂದು ಕಾರ್ಯಕ್ರಮಕ್ಕೆ ಏನು ಸಿದ್ಧರಾದರಂತ ಹೇಳಿದ್ರೆ ಆ ಕಾರ್ಯಕ್ರಮ ಮುಗಿಯುವ ತನಕ ಅವರು ವಿರಮಿಸುವುದಿಲ್ಲ ಅಂತ. ಮತ್ತೊಂದು ಹೇಳ್ತೇನೆ, ನನಗೆ ಈಗ ಇನ್ನು ನಿದ್ದೆ ಬರುವುದಿಲ್ಲ, ಬಂದ್ರೆ ಸ್ವಲ್ಪ ಎಚ್ಚರಿಕೆ ಆಗ್ತದೆ. ಆನಂತರ ಕಾರ್ಯಕ್ರಮ ಆದ ನಂತರ 2-3 ದಿವಸ ಮಲಗ್ತೇನೆ. ಇದು ಇಷ್ಟರ ತನಕ ಆದದ್ದು. ಈಗ ಸ್ವಲ್ಪ ನಾನು ಕಂಟ್ರೋಲ್ ಮಾಡ್ತೇನೆ. ಯಾಕಂದ್ರೆ ನನ್ನ ವಿಶ್ವಸ್ತರ ಮಂಡಳಿಗೆ ಹೇಳಿದ್ದೇನೆ, ನೋಡಿ ನನಗೆ ಪ್ರಾಯ ಆಗಿದೆ, ನೀವು ಜವಾಬ್ದಾರಿ ತೆಗೆದುಕೊಳ್ಳುವ. ಈ ಸಲ ತೆಗೆದುಕೊಂಡಿದ್ದಾರೆ, ತುಂಬಾ ಕೆಲಸ ಮಾಡಿದ್ದಾರೆ, ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಹೆಚ್ಚು ಕಷ್ಟ ಕೊಡಬೇಡಿ, ನನ್ನಲ್ಲಿ ಮಾರ್ಗದರ್ಶನ ಕೇಳಿ, ನೀವು ಮಾಡಿದ ಕೆಲಸಕ್ಕೆ ನಾನು ಸಂಪೂರ್ಣ ನಾನು ಅನುಮತಿ ಕೊಡ್ತೇನೆ. ನಮಗೆ ಉದ್ದೇಶ ಕೆಲಸ, ನಮಗೆ ಸಾಮ್ರಾಟ ಅಶೋಕನ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಿ ಪೂರ್ಣಗೊಳ್ಳಬೇಕು. ಆಯ್ತು, ಮತ್ತೆ ಹಿಂದೇನಿಲ್ಲ ನಮ್ಮ ಉದ್ದೇಶ. ನೀವು ಮತ್ತೆ ನೀವೆಲ್ಲ ಹೇಳಬೇಕು, ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ, ನೀವು ಕೂಡ ಮಾಡಿ, ನಿಮ್ಮ ವಾರ್ಷಿಕ ಉತ್ಸವದಲ್ಲಿ ಈ ಕಾರ್ಯಕ್ರಮವನ್ನು ನೀಡಿ, ಅಶೋಕನ ಬಗ್ಗೆ ಮಾಡಿ, ಇಷ್ಟೇ ಸಾಕು ನಮಗೆ. ಖಂಡಿತ ಒಂದು ನಿರ್ಮಲ ಮನಸ್ಸಿನ ಒಂದು ಉದಾತ್ತ ಚಿಂತನೆಯ, ಒಂದು ಉದಾತ್ತ ಧ್ಯೇಯದ ಕಾರ್ಯಕ್ರಮ. ಹೌದು. ಎಸ್, ನಾನು ಈ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಬಹುಶಃ ಆ ದಿವಸ ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳೆಲ್ಲ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲ, ಹೌದು. ಇವತ್ತು ಈ ಸಲ ನಾನು ಹೆಚ್ಚಾಗಿ ನೋಡಿ, ಈ ರಾಜಕಾರಣಿಗಳನ್ನು ಕರೆದ್ರೆ, ನನ್ನ ಕಾರ್ಯಕ್ರಮ ಗವರ್ನರ್ ಪ್ರೋಟೋಕಾಲ್ ನಲ್ಲಿ ಬಂದಿದ್ದಾರೆ. ಗವರ್ನರ್ ಫಂಕ್ಷನ್ಗೆ ಪ್ರೋಟೋಕಾಲ್ ನಲ್ಲಿ, ಅಲ್ಲಿ ನಾವು ಕೃಷಿ ಕೆಳಗೆ ಅವರನ್ನು ಕುಂಡಿಸಿ ಸನ್ಮಾನ ಮಾಡಬೇಕಿತ್ತು. ಅವರು ಬಿಡಲಿಲ್ಲ. ಯಾಕಂದ್ರೆ ಅದು ನಮ್ಮ ಪ್ರೋಟೋಕಾಲಿನ ನಿಯಮದ ವಿರುದ್ಧ. ಅವರು ನಿಂತಾಗ ಅವರು
ನಾವು ಅವರು ಕೂತಾಗ ನಾವು ನಿಲ್ಬೇಕು, ನಾವು ಕೂತಾಗ ಅವರು ಅವರಿಗೆ ಕೂಡ್ಲಿಕ್ಕಿಲ್ಲ, ನಿಲ್ಲಿಕ್ಕಿಲ್ಲ. ಅದರಿಂದ ಅವರಿಗೆ ನಿಂತುಕೊಂಡೇ ಬಸವೇಶ್ವರ ಮುಕುಟವನ್ನು ಕೊಟ್ಟರು, ಇಟ್ರು. ಅದ್ಭುತವಾದ ಕಾರ್ಯಕ್ರಮ, ಅದ್ಭುತವಾದ ಕಾರ್ಯಕ್ರಮ ದೇವರೇ ಮಾಡಿಸ್ತಾರೆ. ನೀವು ಸತ್ಯ ಹೇಳಿದ್ರೆ ಆ ದಿವಸ ನಾನು ಸ್ವಾಗತ ಭಾಷಣ ಹಿಂದಿಯಲ್ಲಿ ಮಾಡಿದೆ. ಹೌದು, ಆಗ ನನಗೆ ಅದು ಎಲ್ಲ ಕೇಳಿದ್ರು, ನೀನು UPಯಲ್ಲಿ ಕಲಿತು ಬಂದಿಯಾ ಅಂತ ಕೇಳ್ತಾರೆ. ಮಾತನ್ನು ಕೇಳ್ತೇನೆ ಇಷ್ಟೇ. ಎಸ್ ಜಯಣ್ಣ ಅವರೇ, ತುಂಬ ವಿಶದವಾಗಿ ಈ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮಾತಾಡಿದಿರಿ. ನಾನು ಕೊನೆಯದಾಗಿ ಮುಗಿಸುವ ಸಂದರ್ಭದಲ್ಲಿ ಕೇಳುವಂಥದ್ದು, ಈ ಮಯೂರಿ ಫೌಂಡೇಶನ್ನ ಮೂಲಕ ಇನ್ನು ಏನೇನು ಯೋಜನೆಗಳು, ಉದ್ದೇಶ ಇದೆ, ಕನಸು ಇದೆ ಅಂತ ಇಷ್ಟರ ತನಕ ಮಾಡಿಕೊಂಡು ಬಂದಂಥ ಕೆಲಸ ಅದು ವಿದ್ಯೆ, ಶಿಕ್ಷಣಕ್ಕೆ ಸಹಕಾರ. ನನ್ನ ಮತ ಏನು ಗೊತ್ತಾ, ನಮ್ಮ ದೇಶದಲ್ಲಿ ಯಾವಾಗ ಶಿಕ್ಷಣ ಜನರಲ್ಲಿ ಬರುವುದಿಲ್ವಾ ಆಗ ಅವರ ವಿಕಾಸ ಆಗುವುದಿಲ್ಲ. ಯಾಕಂದ್ರೆ ರೈತನಾಗಿದ್ದ ನಾನು, 7ನೇ ಕ್ಲಾಸ್ನಲ್ಲಿ ಶಾಲೆ ಬಿಟ್ಟವ ನಾನು, ವಿದ್ಯೆ ಪಡೆದ್ರಿಂದಲೇ ನಿಮ್ಮ ಮುಂದೆ ನಿಂತು ಮಾತಾಡುವ ಯೋಗ್ಯತೆ ನನಗೆ ಬಂದಿದೆ, ಹೊಟ್ಟೆ ತುಂಬಿಸುವ ಯೋಗ್ಯತೆ ಬಂದಿದೆ. ನಮ್ಮಲ್ಲಿ ಒಂದು ತುಳುವಿನಲ್ಲಿ ಒಂದು ಮಾತಿದೆ, ಕೋಮನ ಸುತ್ತೊಂದು ಪೋಯಾಡೆಗೆ ಆನಂದ್, ಲಂಗೋಟಿ ಹೊಟ್ಕೊಂಡು ಹೋದೆ, ಏನು ಇರಲಿಲ್ಲ ನಮ್ಮ ಹತ್ರ. ಮುಂಬೈಗೆ ಹೋಗೋ ಸಂದರ್ಭದಲ್ಲಿ ಏನು ಇರಲಿಲ್ಲ. ಅಲ್ಲಿ ಹೋದ ನಂತರ ವಿದ್ಯೆಯಿಂದ ನನಗೆ ಆಯಿತು. ಅದು ಎಲ್ಲರಿಗೆ ಹೇಳೋದು ನಾನು ಪ್ರತ್ಯಕ್ಷದರ್ಶಿ, ನಾನು ನೋಡಿದವ ಎಲ್ಲರನ್ನ. ಯಾರ್ಯಾರು ವಿದ್ಯೆ ಕಲಿತಿದ್ದಾರ ಅವರು ಸಮಾಜದಲ್ಲಿ ಯೋಗ್ಯರಾಗಿ ಮರ್ಯಾದೆಯಿಂದ ಯಾರ ಮೇಲೆ ಡಿಫೆಂಡ್ ಆಗದೆ ಜೀವನ ಸಾಗಿಸ್ತಾರೆ. ಇದು ಒಂದು ಸತ್ಯ. ನೀವು ಎಲ್ಲರಿಗೂ ಹೇಳಬೇಕು, ವಿದ್ಯೆ ಕೊಡಿ ಅಂತ. ನಾನು ಅದಕ್ಕೆ ಏನು ಮಾಡಬೇಕು ನೋಡಿ, ರಾತ್ರಿ ಶಾಲೆಗಳನ್ನು ನಡೆಸುತ್ತಿದ್ದೆ. ರಾತ್ರಿ ಶಾಲೆಗಳನ್ನು ಅನಂತರ ನಾನು ನೋಡಿ ಶಾಲೆ ನಡೆಸಿದ ನಂತರ ವಿದ್ಯೆಗೆ ಪ್ರೋತ್ಸಾಹ ಗೊತ್ತಾಯ್ತಲ್ಲ. ಅನಂತರ ನಾವು ಈಗ ನೈಟ್ ಕಾಲೇಜ್ ಕೂಡ ಮಾಡ್ತೇವೆ. ಹಗಲಲ್ಲಿ ಕೆಲಸ ಮಾಡಿ ಅವರಿಗೆ ಇದು ಬೇಕು, ಏನು ಶಿಕ್ಷಣ ಸಿಗಬೇಕು. ನಾವು ಪಡೆದದ್ದು ಹಾಗೆ ಅಲ್ಲ. ಅದು ಹಾಗೆ ಮಾಡಿದರೆ ಈ ದೇಶದಲ್ಲಿ ನೋಡಿ, ನಾನೊಂದು ಸತ್ಯ ಹೇಳ್ತೇನೆ, ನೀನು ಮೇಲೆ ಬರಬಾರದು ಅಂತ ಯಾರೂ ನಿಮ್ಮನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಅವಕಾಶ ಈ ದೇಶ ಕೊಟ್ಟಿದೆ. ಎಲ್ಲವನ್ನೂ ಸರ್ಕಾರ ಕೊಡಬೇಕಂತ ಇದ್ದರೆ ಅದು ಅಸಾಧ್ಯ. ಅವಕಾಶ ಕೊಡಬೇಕು, ಅದನ್ನು ನಾವು ಉಪಯೋಗಿಸಬೇಕು. ನೋಡಿ, ನಾನು ರಾತ್ರಿ ಶಾಲೆಯಲ್ಲಿ ಫ್ರೀಯಾಗಿ ಕಲ್ತವ, ಫೀ ಕೊಡಲಿಲ್ಲ. ಮತ್ತು ಹಾಗೆ ನಾವು ಕೊಟ್ಟಾಗ ಇಲ್ಲಿ ಅದಕ್ಕಾಗಿ ಒಂದು ಶಾಲೆಯನ್ನು ನಾವು ಅಡಾಪ್ಟ್ ಮಾಡಿದೆವು, ಬೋರ್ಡ್ ಎಲಿಮೆಂಟ್ರಿ. ಅದಕ್ಕೆ ಬೇಕಾಗುವ ಎಲ್ಲ ಇದು ಒದಗಿಸಿಕೊಟ್ಟೆವು. ಲ್ಯಾಬ್, ಕಂಪ್ಯೂಟರ್ ಲ್ಯಾಬು ಮತ್ತು ಮಾಡರ್ನ್ ಇದು ಶೌಚಾಲಯ, ಮತ್ತು ಇಂಗ್ಲೀಷ್ ಮೀಡಿಯಂ ಶಾಲೆ ಆಯಿತು. ಅದಕ್ಕೆ ನಾವು ಸಂಬಳ ಕೂಡ ಕೊಟ್ಟೆವು. ಇದು ಒಂದು ವಿದ್ಯೆಗೆ ಕೊಟ್ಟದ್ದು. ಅದು ಅಲ್ಲದೆ ಸುಮಾರು 40 ಶಾಲೆ, ಕಾಲೇಜು, ಜೂನಿಯರ್ ಕಾಲೇಜಿನ ಆ ವಿಭಾಗದ ಮಕ್ಕಳಿಗೆ ಪ್ರತಿ ವರ್ಷ ನಾವು ಸ್ಕಾಲರ್ಶಿಪ್ ಕೊಡ್ತೇವೆ, ಅಡಾಪ್ಟ್ ಮಾಡ್ತೇವೆ, ಗೌರವ ಕೊಡ್ತೇವೆ. ವಿದ್ಯಾರ್ಥಿಗಳನ್ನು ಮೆರಿಟೋರಿಯಸ್ ವಿಡಿಯರ್ನ ಕರೆದು ಅಲ್ಲಿ ಗೌರವ ಅವರಿಗೆ ಸನ್ಮಾನ ಮಾಡ್ತೇವೆ. ಇದು ಒಂದು ಬಹಳ ಶಿಕ್ಷಣಕ್ಕೆ, ನೀವು ಕೇಳಿದ್ರಿ ಶಿಕ್ಷಣದ ಮತ, ಶಿಕ್ಷಣ ಕೊಡಬೇಕು. ನೀನು ವಿದ್ಯೆ ಪಡೆದಿದೆಯಾ, ನಿಮ್ಮ ಅಧಿಬದಿಯರನ್ನು ವಿದ್ಯೆ ಕಲಿಸಿ ಅವರಿಗೆ ವಿದ್ಯೆ ಕೊಡು, ಪ್ರೋತ್ಸಾಹ ಕೊಡು. ಶಾಲೆಗೆ ಫೀಸ್ ಇಲ್ಲ, ನಾನು ಕೊಡ್ತೇನೆ. ಅವರಿಗೆ ಫೀಸ್ ಕಟ್ಟಲಿದ್ದರೆ ನಾನು ಕಟ್ತೇನೆ. ಸಾಮಾನ್ಯ ಜನರು ಯಾರು ನನಗೆ ಗೊತ್ತಾದರೆ ನಾನು ಕಟ್ತೇನೆ. ಇದು ಜಯಣ್ಣ ಅವರೇ, ಈ ರೀತಿಯಾಗಿ ಒಂದು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿಕೊಂಡು ಸುದೀರ್ಘ ಕಾಲದಿಂದ ಬರ್ತಾ ಇದ್ದೀರಿ. ಇನ್ನೊಂದು ನಿಮಿಷ ಹೇಳ್ಬೇಕು ಸರ್, ಇದು ಅದಕ್ಕಿಂತ ಮೊದಲು ಈ ರೀತಿ ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ನಿಮಗೆ ಪ್ರೇರಣೆ ಎಲ್ಲಿಂದ ಬಂತು ಅಂತ? ಅದು ಪ್ರೇರಣೆ ಸರ್, ನಾನು ಸತ್ಯ ಹೇಳಬೇಕಾ, ಮನುಷ್ಯ ಹುಟ್ಟಿದಾಗ ಅವ ಏನು ಮಾಡಬೇಕು ಎಂಬುದನ್ನು ಇಟ್ಕೊಂಡು ಬರ್ತಾನೆ. ಯಾವಾಗ ಸಾಯಬೇಕು ಎನ್ನುವುದನ್ನು ಪಡ್ಕೊಂಡು ಬರ್ತಾನೆ ಅವ. ಆದ್ದರಿಂದ ಎಂದಿನವರೆಗೆ ಆ ಪ್ರೇರಣೆ ಆಗ್ತದ, ಅದು ರಕ್ತಗತವಾದದ್ದು. ನಿಮಗೆ ನಾನು ಹೇಳಿದ ಆರ್ಟಿಫಿಷಿಯಲ್ ಇಲ್ಲ. ನನ್ನ ಮೇಲೆ ವಿಶ್ವಾಸ ಇಡಿ, ಪರಿಶುದ್ಧವಾದ ಭಾವನೆ, ಪ್ರಶಂಸೆಗಾಲಿಯ ತೋರಿಕೆಗಾಗಿ ಅಲ್ಲ. ಅದು ನಾವು ನಿಮಗೆ ಹೇಳ್ತೇನೆ, ಹಿಂದಿನಂದು ಕೊಡುವುದು ನಾವು ಮುಂದೆ ಹೋಗುವುದಿಲ್ಲ. ನಮಗೆ ಅದು ಬೇಡ. ಅದನ್ನು ನಾವು ಅನುಭವಿಸಿ ಬಂದಿದ್ದೇನೆ. ನನಗೆ ಚಿನ್ಮಯ ಮೆಷಿನ್ ಅದನ್ನು ಪಾಠ ಕೊಟ್ಟಿದೆ, ನಾನು ಎಂಬುದಿಲ್ಲ ಅಂತ ಎಂಬುದನ್ನು. ಅನಂತರ ಒಂದು ಮಹತ್ವದ ವಿಷಯ ಹೇಳ್ತೇನೆ. ವಿದ್ಯೆ ಮನುಷ್ಯನಿಗೆ ವಿದ್ಯೆ ಬಂದರೆ ಸಾಲದು, ಡಿಗ್ರಿ ಬಂದರೆ ಸಾಲದು, ಅದು ಹೊಟ್ಟೆ ತುಂಬಿಸಲಿಕ್ಕೆ ಆಗ್ತದೆ. ಆದರೆ ಮಾನವೀಯ ವಿಕಾಸ ಆಗಬೇಕಾದ್ರೆ ಆಧ್ಯಾತ್ಮಿಕ, ಸ್ಪಿರಿಚುವಲ್,
ಅದಕ್ಕಾಗಿ ನಾವು ಪ್ರತಿ ವರ್ಷ ಅಲ್ಲಿ ಸತ್ಸಂಗ ಮಾಡಿದ್ವಿ ಮಯೂರಿ ಫೌಂಡೇಶನ್ ವತಿಯಿಂದ. ದೊಡ್ಡ ದೊಡ್ಡ ಭಾಷಣಗಾರರನ್ನ, ಅಂದ್ರೆ ರಿಲಿಜಿಯಸ್ ಅಲ್ಲ, ಪೂಜೆ ಮಾಡುವುದಿಲ್ಲ, ಆದ್ರೆ ಸ್ಪಿರಿಚುವಲ್. ನೋಡಿ, ಏನು ಜೀವನವನ್ನು ಸಂತೋಷದಿಂದ ಕಳೆಯುವುದು ಹಾಗೆ, ವೇದಾಂತ ಏನು ಹೇಳ್ತದೆ, ಭಗವದ್ಗೀತೆ ನಮಗೆ ಏನು ಪಾಠ ಕಲಿಸ್ತದೆ, ಇದನ್ನು ಹಾಲಿನಲ್ಲಿ ಮಾಡ್ತೇವೆ. ಅನಂತರ ಆ ವಿಭಾಗದ ಎಲ್ಲ ಶಾಲೆ ಕಾಲೇಜು ಅವರನ್ನು ಕರ್ಕೊಂಡು ಹೋಗಿ ನಾನು ಅವರಿಗೆ ಅಲ್ಲಿ ಕೊಡ್ತೇನೆ. ಅಂದರೆ ಒಟ್ಟು ಒಂದು ಜೀವನ ಮೌಲ್ಯವನ್ನು, ಒಂದು ಒಳ್ಳೆಯ ಸಂದೇಶವನ್ನು, ಒಂದು ಮಾನವೀಯ ಸಂದೇಶವನ್ನು ನೀವು ಪಸರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ. ಎಲ್ಲ ಜಾತಿ ಧರ್ಮ ಮತದವರು ಕೂಡ ಒಂದು ಪ್ರೀತಿ ಮತ್ತೊಂದು ಒಳ್ಳೆಯ ಸಂತೋಷದ ಮತ್ತೊಂದು ನೆಮ್ಮದಿಯ ಬದುಕನ್ನು ಕಾಣಬೇಕು ಅಂತ. ಹೌದು. ನೋಡಿ, ನಾನು ಈ ಒಂದು ಸತ್ಯ ಮಾತನ್ನು ಹೇಳ್ತೇನೆ. ನನ್ನ ಪ್ರಾರಂಭದ ದಿನ ನನ್ನ ಸಮಾಜದ ಸೇವೆಯಲ್ಲಿ ತೊಡಗಿದೆ. ಅದರಲ್ಲಿ ಬಹಳಷ್ಟು ದುಡಿದೆ. ಬಹಳಷ್ಟು ಅಂದ್ರೆ ಯಾರು ನನ್ನ ಹಾಗೆ ಕೆಲಸ ಮಾಡಿದವರೇ ಇಲ್ಲ. ನಾನು ಹೇಳ್ತೇನೆ, ಗ್ರಾಸ್ ರೂಟ್ ಸೋಷಿಯಲ್ ವರ್ಕರ್, ಜಮೀನಿಂದ ಬಂದವ. ಅನಂತರ ಬೇಕಾದಷ್ಟು ಅಚೀವ್ಮೆಂಟ್ ಆಯಿತು. ನನ್ನ ಮನಸ್ಸಿಗೆ ಪರಿವರ್ತನೆ ಆಯಿತು. ಒಂದೇ ಸಮಾಜಕ್ಕೆ ಸೀಮಿತವಾಗಿರದೆ ವಿಶಾಲ ಎಲ್ಲ ಸಮಾಜಕ್ಕೆ ಸೀಮಿತವಾಗಬೇಕು ಅಂತೇಳಿ ನಾವು ನಮ್ಮ ಪರಿವರ್ತನೆ ಆಯಿತು. ಚಿನ್ಮಯ ಮಿಷನು ಮತ್ತು ನಮ್ಮ ಸೇವಾ ಭಾರತಿ, ಮಯೂರಿ ಫೌಂಡೇಶನ್, ಇದಕ್ಕೆ ಜಾತಿ ಇಲ್ಲ, ಎಲ್ಲ ಜನ ಇದ್ದಾರೆ, ಎಲ್ಲರಿಗೂ ಸೇರಿಸುವುದು. ಈಗ ಅದು ನಡೆಯುವುದು. ಯಾಕಂದರೆ ನಮ್ಮ ಮನಸ್ಸಿನ ವಿಕಾಸ. ಮೊದಲು ಸಂಕುಚಿತ ಭಾವನೆಗಳಿರ್ತದೆ, ಅದು ಹೋದ್ರೆ ಮತ್ತೆ ವಿಶಾಲ ಭಾವ, ಇಡೀ ಜಗತ್ತಿನನ್ನದು ಅತ್ತರೆ ನನಗೆ ಕಣ್ಣಿಗೆ ನೀರು ಬರ್ತದೆ, ಅವ ನಕ್ಕರೆ ನನಗೆ ನಗು ಬರ್ತದೆ. ಇದು ಒಳಗಿನ ವಿಚಾರ, ಅಂತರಂಗದ ವಿಚಾರ. ಎಸ್, ಅದ್ಭುತ. ಒಂದು ಒಳ್ಳೆಯ ಸಮಾಜಮುಖಿಯಾದಂತ ಬದುಕು ಮತ್ತು ಆ ಮೂಲಕ ನೂರಾರು ಜನರಿಗೆ ಪ್ರೇರಣೆ ಆಗ್ತಾ ಇದ್ದೀರಿ ಜಯಣ್ಣವರೇ. ಹೌದು. ಅದರೊಟ್ಟಿಗೆ ನಾವು ಮೆಡಿಕಲ್ ಇದು ಏಡ್ ಮತ್ತೆ ಇದು ಮೆಡಿಕಲ್ ಕ್ಯಾಂಪು ಅದನ್ನು ಮಾಡ್ತೇವೆ. ನಾವು ಮೆಡಿಕಲ್ ಕ್ಯಾಂಪ್ ಕೂಡ ಮಾಡ್ತೇವೆ. ಹಾಗೆ ಬಹಳಷ್ಟು ಜನರಿಗೆ ಲಾಭ ಆಗಿದೆ, ಬಹಳಷ್ಟು. ಮತ್ತು ಸಾಮಾಜಿಕ ಸಂಪತ್ತನ್ನು ಹೆಚ್ಚಿಸುವ ಕೆಲಸವನ್ನು ಮಾಡ್ತೇವೆ. ಬಸ್ ಸ್ಟ್ಯಾಂಡ್ ಮಾಡೋದು, ಇಲ್ಲದ ಅಲ್ಲಿಗೆ ಏನಾದರೂ ಸಾಮಾಜಿಕ ಇದನ್ನು ಮಾಡಿಕೊಡುವುದು, ನೆರವು ಅದು ಆಗ್ತಾ ಇದೆ, ನಿರಂತರ ಆಗ್ತಾ ಇದೆ. ನಮ್ಮಿಂದ ಅದು ನಡೀತಾ ಇದೆ. ನಾವು ಎಲ್ಲ ಮಾಡ್ತೇವೆ ಅಂತ ಹೇಳಲಿಕ್ಕಿಲ್ಲ, ನಮ್ಮಲ್ಲಿ ಶುದ್ಧ ಭಾವದಿಂದ ಮಾಡ್ತೇವೆ, ಆಯ್ತು ಕೆಲಸ. ಮತ್ತೆ ಅಲ್ಲಿ ಮಾತಾಡ್ಲಿಕ್ಕಿಲ್ಲ ನಮಗೆ. ಅದಕ್ಕೆ ಈ ವಯಸ್ಸಿನಲ್ಲಿ ಕೂಡ ಜಯಣ್ಣ ಅವರು ಇಷ್ಟೊಂದು ಉಲ್ಲಾಸ ಉತ್ಸಾಹ ತುಳುಟು ಪಂಡ ಭಾರಿ ಉಮೇದಡು ಉಲ್ಲೇರಂದು ಪಂಡ. ನಿಮ್ಗೆ ಹೇಳ್ತೇನೆ ಸರ್, ನಾನು ಮಾಡುವ ಕೆಲಸದಲ್ಲಿ ನನಗೆ ಯಶಸ್ವಿ ಆದರೆ ನಿಜವಾಗಿ ನಾನು 20 ವರ್ಷದ ಯುವಕರಾಗ್ತೇನೆ. ಗ್ರೇಟ್. ಎಸ್, ನಾಡಿದ್ದನ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಲಿ ಅಂತ. ಎಸ್, ಮತ್ತೊಮ್ಮೆ ಏಪ್ರಿಲ್ 14. ಹೌದು. ಇಲ್ಲಿ ನೋಡಿ, ಇಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಜಿಲ್ಲೆಯ MP ಕರೆದಿದ್ದೇವೆ. ಅನಂತರ ಮಂತ್ರಿಯನ್ನ, ಇಲ್ಲಿಯ ಯಾವ ಮಂತ್ರಿ ಇದ್ದಾರಲ್ಲ, ಸುನಿಲ್ ಕರೆದಿದ್ದೇವೆ. ನಮ್ಮ MLA ಇದ್ದಾರೆ. ಅದು ಅಲ್ಲದೆ ಮುಂಬೈಯಿಂದ ದೊಡ್ಡ ಜನರು ಬರ್ತಾರೆ, ಉದ್ಯಮಿಗಳು ಬರ್ತಾರೆ. ಸಮಾಜಕ್ಕೆ ಬೇಕಾದಷ್ಟು ಕೊಟ್ಟವರು, ಉದಾರದಿಂದ ಸಹಾಯ ಮಾಡಿದರು. ಅವರ ಸಹಾಯದಿಂದಲೇ ಅಲ್ಲಿ ಎಲ್ಲ ಕೆಲಸ, ಕನ್ನಡಿಗರ ಕೆಲಸ ನಡೆಯಿತು. ಮುಂಬೈಯಲ್ಲಿ ಕನ್ನಡಿಗರು ಬಹಳ ಸ್ಟ್ರಾಂಗ್ ಸರ್. ಅಲ್ಲಿ ನಡೆಯುವ ಕಾರ್ಯಕ್ರಮ ನಿಮ್ಮ ಜಿಲ್ಲೆಯಲ್ಲಿ ನಡೆಯುವುದಿಲ್ಲ. ಖಂಡಿತ ಸರ್, ಖಂಡಿತ. ಮುಂಬೈಯಲ್ಲಿ ನಡೆಯುವಷ್ಟು ತುಳುವರ ಕನ್ನಡಿಗರ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ 10 ಜನ ಬರ್ತಾರೆ. ಅವರೆಲ್ಲ ದೊಡ್ಡ ದಾನಿಗಳು ಮತ್ತೆ ಸಮಾಜಕ್ಕೆ ಕೊಟ್ಟವರು. ಅವರನ್ನು ನಾವು ಇಲ್ಲಿ ಕರೆದಿದ್ದೇವೆ, ಅದು ಒಂದು ವಿಶೇಷ. ಅನಂತರ ನಮ್ಮ ಊರಿನ ಹೆಸರು ಹೇಳ್ತೀನಿ. ಹೌದು ನೋಡಿ, ಇದು ನಮ್ಮ ಸುಧೀರ್ ವಿ ಶೆಟ್ಟಿ ಅಂತ, ಅವರು ಬಿಲ್ಡರ್ಸ್, ಬಹಳ ದೊಡ್ಡ ದಾನಿ. ಮತ್ತು ಅನಂತರ ಜಯರಾಮ ಶೆಟ್ಟಿ, ಇವರು ಕೂಡ ದೊಡ್ಡ ಉದ್ಯಮಿ. ಅನಂತರ ಕೆ ಸದಾಶಿವ ಶೆಟ್ಟಿ, ಹೇರಮ್ಮ, ಇವರು ಈಗ ತಾನೇ ಇವರ ಬಹಳ ದೊಡ್ಡ ಇಂಡಸ್ಟ್ರಿ ಇದೆ, ಅವರು ಎಕ್ಸ್ಪೋರ್ಟರ್ ಕೂಡ ಇದ್ದಾರೆ, ಅವರು ಬರ್ತಾರೆ. ಅನಂತರ ಇದು ಕುಶಲ್ ಹೆಗಡೆ, ನಿಮ್ಗೆ ಕೇಳಿರ್ಬೇಕು, ಪೂಣದ ಕೇಳಿರ್ಬೇಕಲ್ಲ, ಅವರು ದೊಡ್ಡ ಉದ್ಯಮಿ, ಅದರೊಟ್ಟಿಗೆ ದೊಡ್ಡ ಸಮಾಜ ಸೇವಕರು. ಅವರು ನಡೆಸುವ ಶಾಲೆ ಉಂಟಲ್ಲ, ಅವರು ಚೇರ್ಮನ್ ಇದ್ದಾರೆ. ಸುಮಾರು 10,000 ವಿದ್ಯಾರ್ಥಿಗಳು ಅದರಲ್ಲಿ ಅಭ್ಯಾಸ ಮಾಡ್ತಾರೆ, ದೊಡ್ಡ ಮಾಡ್ತಾರೆ. ಅನಂತರ ಇದು ನಿಮಗೆ ಊರಿನಲ್ಲಿ ಇರ್ತಾರೆ ಈಗ KM ಶೆಟ್ಟಿ ಅಂತ, ಕರುಣಾಕರ್ ಶೆಟ್ಟಿ, ಅವರು ಕೂಡ ದೊಡ್ಡ ಉದ್ಯಮಿ, ಅವರು ಕೂಡ ಬರ್ತಾರೆ. ಅನಂತರ B ವಿವೇಕ್ ಶೆಟ್ಟಿ ಕೇಳಿರ್ಬೇಕು, ಅಲ್ಲ
ಅವರು ವಿವೇಕ್ಷತೆ ಅದು ಬೇರೆ. ಹೌದು ಹೌದು ಇವರು ಬಂಟ್ ಸಂಘದ ಮೊದಲು ಇದಾಗಿದ್ರು. ಅವರ ಕಂಪನಿ ಉಂಟಲ್ಲ ಅದು ವಿಶ್ವಾದ್ ಕೆಮಿಕಲ್ಸ್ ಅಂತ. ಓಕೆ ಓಕೆ ಹೌದೌದು. ಅನಂತರ ನೋಡಿ ಧರ್ಮಪಾಲ್ ದೇವಾಡಿಗರದ್ದು ಗೊತ್ತಿಲ್ಲ, ಅಖಿಲ ಭಾರತ ತುಳು ಒಕ್ಕೂಟದ ಅಧ್ಯಕ್ಷ. ಹೌದು. ಅನಂತರ ತೋನ್ಸೆ ಜಯಕೃಷ್ಣ ಶೆಟ್ಟಿ ಅವರು ಬರ್ತಾರೆ, ಅವರು CA ಸದಾಶಿವ ಶೆಟ್ಟಿ ಬರ್ತಾರೆ, ಮತ್ತೆ ಡಾಕ್ಟರ್ ಸತ್ಯಪ್ರಕಾಶ್ ಶೆಟ್ಟಿ ಅಂತ ಡಾಕ್ಟರ್ ಇದ್ದಾರೆ, ಅವರಿಗೆ 2 ಆಸ್ಪತ್ರೆ ಇದೆ, ಅವರು ತುಂಬ ಸೋಷಲ್ ವರ್ಕ್ ಮಾಡ್ತಾರೆ. ಅದರೊಟ್ಟಿಗೆ ಎಲ್ಲ ಸಮಾಜಕ್ಕೆ ಕೊಡುವವರು ಇದ್ದಾರೆ. ಇಲ್ಲಿ ಯಾರು ನಮ್ಮನ್ನು ಸ್ವಾರ್ಥಿ ಭಾವದವರನ್ನು ನಾವು ಇಲ್ಲಿ ಕರೆಯಲಿಲ್ಲ. ಮತ್ತೆ ಊರಿನಲ್ಲಿ ನಮಗೆ ನೋಡಿ ಹೆಚ್ಚು ಪರಿಚಯ ಇಲ್ಲ, ಅವರ ಪರಿಚಯ ಉಂಟು, ಮುಖ ಪರಿಚಯ ಉಂಟು, ಪರಿಚಯ ಆಗ್ತದೆ. ಹೌದು. ಹಾಗೆ ನಮ್ಮ ಊರಿನ ಅರಸರು ಬರ್ತಾರೆ, ಮುಲ್ಕಿಯಲ್ಲಿ ಅಲ್ಲಿ ಅರಸರು ಬರಬೇಕಿತ್ತು, ಈಗ ಈ ಅರಸರು ಬರ್ತಾರೆ. ಅನಂತರ ಆ ಮಂದಿರದ ಮುಕ್ತೇಶ್ವರರು ಮನೋಹರ್ ಶೆಟ್ಟರ್ ಅಂತ, ಅನಂತರ ಇವರು ಹರಿಕೃಷ್ಣ ಪುನರು, ಇವರು ಅಲ್ಲಿಯವರು, ಗೊತ್ತಾಯ್ತಲ್ಲ, ನಮ್ಮ ಸ್ಥಳೀಯ ಪರಿಸರದವರು, ಇಷ್ಟು ಜನ ಅತಿಥಿಗಳು ಬರ್ತಾರೆ. ಎಲ್ಲ ಮುಂಬಯಿಯ ಕೂಡ ಏನು ಬರೀ ದೊಡ್ಡ ದಾನಿಗಳನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದೀರಿ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರೋರನ್ನು ಕರ್ಕೊಂಡು ಬರ್ತಾ ಇದ್ದೀರಿ. ಅವರಿಗೆ ಕೂಡ ಊರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಒಂದು ಸಂತೋಷ. ಜೊತೆಗೆ ಊರಿನವರನ್ನು ಕೂಡ ಸೇರಿಸಿಕೊಂಡು ಮತ್ತು ಸ್ಥಳೀಯವಾಗಿ ನಿಮಗೆ ಸಹಕಾರಕ್ಕೆಲ್ಲ ಸಮಿತಿಗಳು, ಉಪಸಮಿತಿಗಳಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಉಂಟು. ಮತ್ತು ನಿಮ್ಮ ಟ್ರಸ್ಟ್ನ ಸದಸ್ಯರು ಕೆಲಸ ಮಾಡ್ತಾ ಇದ್ದಾರೆ. ಹೌದು, ಎಸ್, ಒಳ್ಳೆಯ ಒಂದು ಏನು ಪ್ರಚಾರದ ಅಭಿಯಾನ ಈಗಾಗಲೇ ಆರಂಭವಾಗಿದೆ. ಎಸ್ ಜಯಣ್ಣವರೇ, ನಾನು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತೇನೆ. ನಾಡಿದ್ದು ಏಪ್ರಿಲ್ 14ರಂದು ಭಾರಿ ಅದ್ದೂರಿಯಾಗಿ ವೈಭವದಿಂದ ಕಾರ್ಯಕ್ರಮ ನಡೆಯಲಿ ಅಂತ ಎಲ್ಲರೂ ಬರಬೇಕು. ಖಂಡಿತ, ಅದು ನೀವು ಜನರಿಗೆ ಮನವಿ ಮಾಡಬೇಕು. ಮಾಡ್ತೇನೆ, ಮಾಡ್ಬೋದಾ? ಪ್ರಿಯ ಪ್ರೇಕ್ಷಕರೇ, ನಾನು ಮುಂಬೈಯಲ್ಲಿ ಸಾಧನೆ ಮಾಡುವ ವ್ಯಕ್ತಿ. ಈಗ ತಾನೇ ಇಲ್ಲಿ ಬಂದು ಸ್ವಲ್ಪ ಕನ್ನಡ ಮತ್ತು ಮುಂಬೈ ಮತ್ತು ನಮ್ಮ ನಾಡಿನ ಆ ಸಂಬಂಧವನ್ನು ಇಲ್ಲಿ ಸ್ವಲ್ಪ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಮ್ಮ ಪರಿಶುದ್ಧವಾದ ಕಾರ್ಯಕ್ರಮ, ನೀವೆಲ್ಲ ಬರಬೇಕು. ನೀವು ಬಂದರೆ ನಮಗೆ ಪ್ರೋತ್ಸಾಹ. ಎಸ್ ಎಸ್, ಖಂಡಿತ ಖಂಡಿತ. ಎಸ್ ವೀಕ್ಷಕರೇ, ಏಪ್ರಿಲ್ 14ರಂದು ಸಾಮ್ರಾಟ್ ಅಶೋಕ ಜನ್ಮೋತ್ಸವ ಕಾರ್ಯಕ್ರಮ ಮುಲ್ಕಿಯ ಬಪ್ಪನಾಡು ದೇವಸ್ಥಾನದ ಎದುರು ಇರುವಂಥ ಮೈದಾನದಲ್ಲಿ ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ನಡೆಯಲಿಕ್ಕೆ ಇದೆ. ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ರಾಜ್ಯಸಭಾ ಸದಸ್ಯರು ಮುಖ್ಯ ಅತಿಥಿಯಾಗಿ ಭಾಷಣಕಾರರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಪಡಲಿಕ್ಕಿದ್ದಾರೆ. ಎಸ್, ನಾನು ಇವತ್ತಿನ ಮಾತುಕತೆಯಲ್ಲಿ ಭಾಗಿಯಾದಂಥ ಜಯಾ ಶೆಟ್ಟಿ ಅವರಿಗೆ ಮಯೂರಿ ಫೌಂಡೇಶನ್ ವತಿಯಿಂದ ನಡೆಯುವಂಥ ಕಾರ್ಯಕ್ರಮ, ಮಯೂರಿ ಫೌಂಡೇಶನ್ ಸಂಸ್ಥಾಪಕರು ಮತ್ತು ಅಧ್ಯಕ್ಷರಾಗಿರುವಂಥ ಜಯಾ ಶೆಟ್ಟಿ ಅವರಿಗೆ ಅದೇ ರೀತಿ ನಿಮಗೆ ನಿಮ್ಮ ಈ ಸ್ಪೀಕೆ ಮತ್ತು ನಿಮ್ಮ ಎಲ್ಲ ಇವರಿಗೆ ನಾನು ಕೂಡ ನಿಜವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರ ಉಪಕಾರವನ್ನು ನಾನು ನೆನಪಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಜಯಣ್ಣ ಅವರೇ. ಎಸ್, ನಾನು ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ.